ಅತ್ತೂರಿನ ಸಂತ ಲಾರೆನ್ಸ್ ಮೈನರ್ ಬೆಸಿಲಿಕಾ ಚರ್ಚಿನ ಧರ್ಮ ಕೇಂದ್ರದ ಗುರುಗಳಾದ ಆಲ್ಬೆನ್ ಡಿಸೋಸ್ ಅವರು ಕ್ರಿಸ್ಮಸ್ ಸಂದೇಶವನ್ನ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಧರೆಗಿಳಿದು ಬಂದರು. ದೇವರು ತಮ್ಮ ಏಕಮಾತ್ರ ಪುತ್ರನನ್ನ ಭೂಮಿಗೆ ಕಳುಹಿಸಿದ್ರು. ಯೇಸು ಕ್ರಿಸ್ತರು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ದೇವರು ಮಾನವ ರೂಪ ತಾಳಿ ಧರೆಗೆ ಬಂದರು. ಕ್ರಿಸ್ಮಸ್ ಹಬ್ಬ ಮನುಷ್ಯತ್ವದ ಹಬ್ಬ, ಮಾನವ ರೂಪ ತಾಳಿದಂತ ಹಬ್ಬ ಎಂದು ಹೇಳಿದರು. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬ ಒಳಿತನ ಮಾಡಲಿ. ಮುಂದೆ ಬರುವ ದಿನಗಳಲ್ಲಿ ದೇವರು ಎಲ್ಲರಿಗೂ ಒಳಿತನ ಮಾಡಲಿ. ಎಲ್ಲರ ಕಷ್ಟಗಳನ್ನ ಸಂಕಷ್ಟಗಳನ್ನ ದೂರ ಮಾಡಿ ಎಲ್ಲರಿಗೂ ಒಳಿತನ ನೀಡಲಿ ಎಂದು ಅವರು ಪ್ರಾರ್ಥಿಸಿದರು. ಕ್ರಿಸ್ಮಸ್ ಎಂಬುದು ಕಾಣಿಕೆಯ ಹಬ್ಬ. ದೇವರು ತನ್ನ ಏಕಮಾತ್ರ ಪುತ್ರನನ್ನು ಈ ಧರೆಗೆ ಕಾಣಿಕೆಯನ್ನಾಗಿ ಕೊಟ್ಟರು. ಆದ್ದರಿಂದ ನಾವು ಮನುಷ್ಯರಾಗಬೇಕು. ದೇವರು ಸ್ವತಃ ಮನುಷ್ಯರಾದರೂ ನಾವು ಮನುಷ್ಯರಾಗಬೇಕು. ನಾವು ಮಾನವ ರೂಪದಲ್ಲಿ ಜೀವಿಸಬೇಕು, ಮಾನವೀಯತೆಯಿಂದ ಜೀವಿಸಬೇಕು. ದೇವರಾಜ್ಯವಾದ ಸತ್ಯ, ಪ್ರೀತಿ, ಕರುಣೆ, ಮಮತೆ ಆ ಮೂಲಕ ನಾವು ಜೀವಿಸಬೇಕು ಎಂಬುದಾಗಿ ದೇವರು ಈ ರಾಜ್ಯಕ್ಕೆ, ಈ ಧರೆಗೆ, ಈ ಭೂಮಿಗೆ ಇಳಿದು ಬಂದರು. ದೇವರಾಜ್ಯವನ್ನು ಸ್ಥಾಪಿಸಲು, ಸಾಮ್ರಾಜ್ಯವನ್ನು ಸ್ಥಾಪಿಸಲು ಈ ಧರೆಗೆ ಇಳಿದು ಬಂದರು. ದೇವರಾಜ್ಯ ಅಂದರೆ ಎಂದು ಸತ್ಯ, ಪ್ರೀತಿ, ನೀತಿ, ಇದೇ ದೇವರಾಜ್ಯ. ದೇವರು ಯೇಸು ಕ್ರಿಸ್ತರು ಬಂಗಲೆಯಲ್ಲಿ ಹುಟ್ಟಲಿಲ್ಲ, ಅರಮನೆಯಲ್ಲಿ ಹುಟ್ಟಲಿಲ್ಲ, ಬದಲಾಗಿ ಎತ್ತಿನ ಗೋದಲಿಯಲ್ಲಿ ಹುಟ್ಟರು. ಬಡವರಾಗಿ ಹುಟ್ಟಿದರು. ಯಾತಕ್ಕಾಗಿ ಅವರು ಬಡವರಾದರು? ಅವರಿಗೆ ದೊಡ್ಡ ಅರಮನೆಯಲ್ಲಿ ಹುಟ್ಟಬಹುದಿತ್ತು, ಸಿಂಹಾಸನದಲ್ಲಿ ಹುಟ್ಟಬಹುದಿತ್ತು, ಅಥವಾ ಯಾವುದೇ ರೀತಿಯ ಅಂತಸ್ತಿನಲ್ಲಿ ಹುಟ್ಟಬಹುದಿತ್ತು. ಆದರೆ ಬಡವರಾಗಿ ಹುಟ್ಟಿದರು. ಬಡವನಾಗಿ, ಬಲ್ಲಿದನಾಗಿ, ದೀನ ದಲಿತರಾಗಿ, ಬಡಗಿಯಾಗಿ 30 ವರ್ಷಗಳ ಕಾಲ ಗೌಪ್ಯ ಜೀವನ ನಡೆಸಿ ಕುಟುಂಬದಲ್ಲಿ, ನಜರೇತಿನಲ್ಲಿ, ಬೆತ್ಲೆಹೇಮಿನಲ್ಲಿ ಒಂದು ಕುಟುಂಬದಲ್ಲಿ ಅವರು ಜೀವಿಸಿದರು. ಅಂದರೆ ಹುಟ್ಟಿದರು, ಬೆಳೆದರು, ಜೀವಿಸಿದರು. 3 ವರ್ಷಗಳ ಕಾಲ ಬಹಿರಂಗ ಜೀವನವನ್ನು ಮಾಡಿ ಸತ್ಯ, ಪ್ರೀತಿ, ನೀತಿಯನ್ನು ಜನರಿಗೆ ತೋರಿಸಿ ಅನುಯಾಯಿಗಳನ್ನು ಮಾಡಿಸಿಕೊಂಡು ಆ ಶಿಷ್ಯರ ಮೂಲಕ ದೇವರಾಜ್ಯವನ್ನು ವಿಸ್ತರಿಸಲು ಅವರಿಗೆ ಆಯ್ಕೆ ಮಾಡಿದರು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವತಃ ಯೇಸು ಕ್ರಿಸ್ತರು ಕಾಣಿಕೆಯನ್ನಾಗಿ ನಾವು ಈ ಕ್ರಿಸ್ಮಸ್ ಹಬ್ಬ ಆಚರಿಸಬೇಕೆಂಬುದಾಗಿ ಅವರ ಆಶೆಯಾಗಿದೆ. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SCS College of Nursing Science, Karnataka Ayurveda Medical College Hospital and hostels in an independent building. SCS College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bashpasveda, Katibasti, Nadi Sveda Parisheka, Pinda Sveda Shirodhara, Valuka Sveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru.